ಅನಧಿಕೃತ ಏಜೆನ್ಸಿಗಳ ಕೋಡ್ ಅನ್ನು ಬಳಸಿ ನಕಲಿ ವಾಹನ ವಿಮೆ ನೀಡಿದ ಪ್ರಕರಣಕ್ಕೆ ಸಂಬಂಧಿಸಿ ವಿಮೆ ತಯಾರಿಸಿ ತಪ್ಪು ಒಪ್ಪಿಕೊಂಡಿರುವ ದಳ್ಳಾಳಿ ವಿರುದ್ಧ ತಕ್ಷಣ ದೂರು ದಾಖಲಿಸುವಂತೆ ಹಾಗೂ ಪ್ರಕರಣದ ಸಮಗ್ರ ತನಿಖೆ ನಡೆಸುವಂತೆ ಶಾಸಕ ಸಂಜೀವ ಮಠಂದೂರು ಇಲಾಖಾ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ನಕಲಿ ವಿಮೆ ಹಾವಳಿ ಹಿನ್ನೆಲೆಯಲ್ಲಿ ಶಾಸಕ ಸಂಜೀವ ಮಠಂದೂರು ಅವರು ಪುತ್ತೂರಿನ ಪ್ರವಾಸಿ ಮಂದಿರದಲ್ಲಿ ಆರ್ಟಿಒ ವಿಮಾ ಕಂಪನಿ ಸಂಚಾರ ಪೊಲೀಸರ ಉಪಸ್ಥಿತಿಯಲ್ಲಿ ಸಭೆ ನಡೆಸಿದ್ರು. ಇದೊಂದು ಗಂಭೀರ ಸಮಸ್ಯೆ. ನಕಲಿ ವಿಮೆ ನೀಡುವುದರಿಂದ ಅಪಘಾತ ಪ್ರಕರಣಗಳು ಸಂಭವಿಸಿದ ಸಂದರ್ಭ ವಿಮಾದಾರನಿಗೆ ಯಾವುದೇ ರೀತಿಯ ಪರಿಹಾರ ಸಿಗುವುದಿಲ್ಲ. ಹೀಗಾಗಿ ನಕಲಿ ವಿಮೆ ಜಾಲದ ವಿರುದ್ಧ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು. ಇದರ ಹಿಂದೆ ಇರುವ ಜಾಲವನ್ನ ಭೇದಿಸಬೇಕು ಎಂದು ಶಾಸಕರು ಆರ್ಟಿಒ ಸಂಚಾರ ಪೊಲೀಸರಿಗೆ ಸೂಚಿಸಿದರು. ನಕಲಿ ವಿಮೆ ವ್ಯಾಪಕವಾಗಿರುವ ಶಂಕೆ ಇದ್ದು ಆರ್ಟಿಒ ಸಂಚಾರ ಪೊಲೀಸರು QR ಕೋಡ್ ಬಳಸಿ ವಿಮಾ ಪತ್ರದ ಅಸಲಿಯತ್ತನ್ನ ಖಾತರಿಪಡಿಸಿಕೊಳ್ಳಬೇಕು. ವಾಹನ ದಾಖಲೆ ತಪಾಸಣೆ ಸಂದರ್ಭ ವಿಮಾ ಪತ್ರವನ್ನ QR ಕೋಡ್ನಿಂದಲೇ ಪರಿಶೀಲಿಸಬೇಕು. ಅದಕ್ಕೆ ಬೇಕಾದ ಆಪ್ ಅನ್ನ ಡೌನ್ಲೋಡ್ ಮಾಡಿಕೊಳ್ಳುವಂತೆ ಶಾಸಕ ಸಂಜೀವ ಮಠಂದೂರು ಅವರು ಅಧಿಕಾರಿಗಳಿಗೆ ಸೂಚಿಸಿದರು. ಪುತ್ತೂರಿನಲ್ಲಿ ಒಂದು ಫೇಕ್ ಇನ್ಶೂರೆನ್ಸ್ ಪಾಲಿಸಿ ನಮ್ಮ ಯುನೈಟೆಡ್ ಇಂಡಿಯಾ ಇನ್ಶೂರೆನ್ಸ್ ಕಂಪನಿಯವರ ಗಮನಕ್ಕೆ ಬಂತು. ಇದು ಬಂದ ಮೇಲೆ ಜನರಿಗೆ ಒಂದಷ್ಟು ಆತಂಕ. ಯಾರ್ಯಾರು ಮೋಟಾರ್ ವಾಹನ ಇಟ್ಟುಕೊಂಡಿದ್ದಾರೋ, ಅದರ ಚಾಲಕರಿದ್ದಾರೋ ಮಾಲಕರಿದ್ದಾರೋ, ನಮ್ಮ ಇನ್ಶೂರೆನ್ಸ್ ಪಾಲಿಸಿ ಕೂಡ ಫೇಕ್ ಆಗಿರ್ಬೋದಾ ಎನ್ನುವಂಥ ಒಂದು ಗೊಂದಲದಲ್ಲಿರುವಂಥ ಸಂದರ್ಭದಲ್ಲಿ ಆ ಗೊಂದಲ ನಿವಾರಣೆ ಆಗಬೇಕು ಅಂತೇಳಿ ನಾವು ಇವತ್ತು ನಮ್ಮ RTO ಅಧಿಕಾರಿಗಳು, ಯುನೈಟೆಡ್ ಇನ್ಶೂರೆನ್ಸಿನ ಅಧಿಕಾರಿಗಳು ಮತ್ತು ನಮ್ಮ ಟ್ರಾಫಿಕ್ SI ಇವರ ಸಮ್ಮುಖದಲ್ಲಿ ಇವತ್ತೊಂದು ಸಭೆ ಮಾಡಿ ಯಾವ ರೀತಿಯಾಗಿ ಈ ವೆಹಿಕಲ್ ಇನ್ಶೂರೆನ್ಸ್ ಪಾಲಿಸಿ ಫೇಕ್ ಆಗ್ತದೆ ಮತ್ತು ಅದನ್ನು ಹೇಗೆ ಕಂಡುಹಿಡ್ಕೊಳ್ಬೋದು ಮತ್ತು ಆ ಫೇಕ್ ಮಾಡಿದಂಥ ವ್ಯಕ್ತಿಯ ಮೇಲೆ ಏನು ಸೂಕ್ತ ಕಾನೂನು ಕ್ರಮ ತಗೊಳ್ಬೇಕು, ಪ್ರತಿಯೊಂದು ಆ ವೆಹಿಕಲ್ ಇನ್ಶೂರೆನ್ಸ್ ಪಾಲಿಸಿಯನ್ನು ಆ ಬಾರ್ಕೋಡ್ ಹಾಕಿ ಚೆಕ್ ಮಾಡಬೇಕು. ಅಲ್ಲಿ ಏನಾದರೂ ಫೇಕ್ ಆಗಿದ್ರೆ ಅವರ ಮೇಲೆ ತಕ್ಷಣ ಕಂಪ್ಲೇಂಟ್ ಲಾಡ್ಜ್ ಮಾಡಬೇಕು ಅಂತ ಹೇಳುವಂಥ ಸೂಚನೆಯನ್ನು ನಾನು ಇವತ್ತು ಕೊಟ್ಟಿದ್ದೇನೆ.